ಕೊರೋನಾ ಆತಂಕದ ನಡುಟೆ ಎಸ್ಎಸ್ಎಲ್ಸಿ ಪರೀಕ್ಷೆ ಶುರುವಾತಂಡು. ಪರೀಕ್ಷೆಗೆ ಬರ್ಪಿನ ಜೋಕ್ಲೆಗ್ ರಡ್ಡ್ ರೀತಿದ ಪೋಡಿಗೆ ತೋಚೊಂದಿತ್ತಂಡು. ಒಂಜಿ ಮೇರ್ದು ಕೊರೋನಾದ ಪೋಡಿಗೆ, ನನೊಂಜಿ ಕಡೆರ್ದು ಪರೀಕ್ಷೆದ ಆತಂಕ. ಜೋಕ್ಲಿನ ಪರೀಕ್ಷೆ ಎದುರಿಸಾಯರೆ ಕಡಪೊಡೊಂದಿತ್ತಿನ ರೀತಿಲ ಸಮರಾಂಗಣಗ್ ಯೋಧೆರನ್ನು ತಯಾರು ಮಲ್ತದ ಕಡಪುಡ್ಲಕ ತೋಚೊಂದಿತ್ತಂಡು. ಆಂಡ ಪರೀಕ್ಷಾ ತಯಾರಿಗೂ ಜಿಲ್ಲಾಡಳಿತ ಮಲ್ತಿನ ಕ್ರಮಕ್ಕೆ ಮಾತೆರ್ಲ ಅಭಿನಂದನೆ ಸಂದಾವೊಂದಿತ್ತೇರು. ಕೇರಳ ಗಡಿಭಾಗ ಕಾಸರಗೋಡು ಜಿಲ್ಲೆರ್ದು ಬರ್ಪುನ ಜೋಕ್ಲೆಗ್ ತಲಪಾಡಿ ಗಡಿ ಪರಿಸರಡ್ ಬಾರಿ ಅಚ್ಚುಕಟ್ಟದ ವ್ಯವಸ್ಥೆನ ಮಲ್ತಿತ್ತೇರು. ಒಟ್ಟು 357 ವಿದ್ಯಾರ್ಥಿಗಳು ಕಾಸರಗೋಡು ಜಿಲ್ಲೆದ ಕುಂಜತ್ತೂರು, ಕಣ್ವತೀರ್ಥ, ಉದ್ಯಾವರ, ಮಂಜೇಶ್ವರ ದಂಚಿನ ಜೋಗ್ಲು ಮೊಕ್ಲೆಗ್ ತಲಪಾಡಿ ಮರಿಯಾಶ್ರಮ ಶಾಲಾ ವಟಾರಡು ಬತ್ತದ ಕುಲ್ಲೆರ ವ್ಯವಸ್ಥೆ ಮಲ್ತಿತ್ತೇರು. ಮರಿಯಾಶ್ರಮ ಶಾಲಾ ವಟಾರದ ಉಲಾಯಿಗ್ ಸಾಲಾದು ಬತ್ತದ ತಂಕ್ಲನ ಪುದರ್ ಸಂಖ್ಯೆ ಪರಿಶೀಲನೆ ನಡಪಾದ, ಸ್ಯಾನಿಟೈಸಿಂಗ್, ಸ್ಕ್ರೀನಿಂಗ್ ನಡಪಾದ, ಕೈತಲದ ಸಭಾಂಗಣಡ್ ಸಾಮಾಜಿಕ ಅಂತರಣ ಕಾತೊಂದು ಕುಲ್ಲುನ ವ್ಯವಸ್ಥೆ. ಈ ಮಾತಾ ವ್ಯವಸ್ಥೆದ ಬಗೆಟ್ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಹರ್ಷದ್ ವರ್ಕಾಡಿ ತೆರಿಪಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಂದಾಯರು. ಕಾಸರಗೋಡು ಜಿಲ್ಲೆಯ ಸುಮಾರು 356 ವಿದ್ಯಾರ್ಥಿಗಳು ಇವತ್ತಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ಒಂದು ತಲಪಾಡಿ ಚೆಕ್ ಪಾಯಿಂಟ್ ಮೂಲಕ ಸುಮಾರು 174 ಮಂದಿ ಪ್ರವೇಶ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದೆ. ಬಹಳ ಅಚ್ಚುಕಟ್ಟಾಗಿ ಸಾಮಾಜಿಕ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಅದನ್ನು ಅನುಸರಿಸಿಕೊಂಡು ಬಹಳ ಒಳ್ಳೆಯ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಡಲಾಗಿದೆ. ಮಾತ್ರ ಅಲ್ಲ, ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿಟ್ಟಿನಲ್ಲಿ ಪ್ರೋತ್ಸಾಹಕರವಾದಂತಹ ವಾತಾವರಣವನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಇಲ್ಲಿನ ನೋಡಲ್ ಆಫೀಸರ್ನವರು ಮಾಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯ ಅದು. ಅದಕ್ಕೋಸ್ಕರ ಕಾಸರಗೋಡು ಜಿಲ್ಲೆಯ ಜನತೆಯ ಪರವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ಕೂಡ PUC ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ
ವಿದ್ಯಾರ್ಥಿಗಳಿಗೆ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ರು. ಇವತ್ತು ಕೂಡ ಅದನ್ನು ಅನುಸರಿಸಿಕೊಂಡು ಎಲ್ಲ ವಾಹನಗಳಿಗೆ, ಮಕ್ಕಳು ಹೋಗುವಂಥ ಎಲ್ಲ ವಾಹನಗಳನ್ನು ಸ್ಯಾನಿಟೈಸ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮಕ್ಕಳಿಗೆ ಅಂದರೆ SSLC ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಯಾವುದೇ ಒತ್ತಡ ಬೀಳದ ರೀತಿಯಲ್ಲಿ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಲ್ಲಿ ಕೋವಿಡ್ ಸಂಖ್ಯೆ ಜಾಸ್ತಿ ಆಗುತ್ತಿರುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜಿಲ್ಲೆಯ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗಿದ್ದರು. ಆದರೆ ಇವತ್ತಿನಿಂದ ಅದು ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಪರಿಗಣಿಸಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಉಂಟಾಗದ ರೀತಿಯಲ್ಲಿ ಅವರು ಒಳ್ಳೆಯ ಫ್ರೀ ಮೈಂಡ್ನಿಂದ ಪರೀಕ್ಷೆ ಬರೆಯುವಂಥ ವಾತಾವರಣವನ್ನು ಇಲ್ಲಿ ಜಿಲ್ಲಾಡಳಿತ ಮಾಡಿದೆ. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಲಪಾಡಿಗೆ ಬತ್ತಿನ ಜೋಕ್ಲೆಗ್ ಸ್ಯಾನಿಟೈಸಿಂಗ್, ಸ್ಕ್ರೀನಿಂಗ್ ಬೊಕ್ಕ ಬಸ್ ವ್ಯವಸ್ಥೆದ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಣ ಇಲಾಖೆದ ತಾಂತ್ರಿಕ ಸಹಾಯಕ ಅಧಿಕಾರಿ ಶ್ರೀ ಪ್ರಸನ್ನ ಕುಮಾರ್ ಪೊಲಪ್ಕೊರಿಯರ್. ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಕಾಸರಗೋಡು ಜಿಲ್ಲೆಯ 141 ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ನ ವ್ಯವಸ್ಥೆಯನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇಲ್ಲಿ ನಾವು ಎಷ್ಟು ಗರಿಷ್ಠ ಪ್ರಮಾಣದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಅಷ್ಟನ್ನು ತೆಗೆದುಕೊಂಡು ಸುರಕ್ಷತಾ ದೃಷ್ಟಿಯಿಂದ ಯಾವೊಂದು ವಿದ್ಯಾರ್ಥಿಗೆ ತೊಂದರೆ ಆಗದಂತೆ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ಯಾನಿಟೈಸಿಂಗ್ ಇರ್ಬೋದು, ಪ್ರತಿಯೊಂದು ಬಸ್ಸನ್ನು, ಹಾಲನ್ನು ಎಲ್ಲವನ್ನು ಸ್ಯಾನಿಟೈಸ್ ಮಾಡಿದ್ದೇವೆ. ತುಂಬ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಯವರೆಗೆ ಯಾವುದೇ ಸಮಸ್ಯೆ ಆಗದೆ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ಪರೀಕ್ಷಾ ಕೇಂದ್ರಗ್ ಜೋಕ್ಲೆನ ಲೆತೊಂದು ಪೋಪಿನ ಶಾಲಾ ವಾಹನಲೇನು ಸ್ಯಾನಿಟೈಸಿಂಗ್ ಮಲ್ಪನ ಬೇಲೆನು ತಂಕ್ಲು ಉಳ್ಳಾಲ ನಗರಸಭಾ ವತಿರ್ದ ಮಲ್ತೊಂದುಲ್ಲ ಪಂಡದ ಉಳ್ಳಾಲ ನಗರಸಭಾ ಆರೋಗ್ಯ ಅಧಿಕಾರಿ ಶ್ರೀ ರಾಜೇಶ್ ವಿವರ ಕೊರಿಯರ್. ನಡೆಯುವಂಥ ಈ ಒಂದು SLC ಪರೀಕ್ಷಾ ಪ್ರಯುಕ್ತ ಕರ್ನಾಟಕ ಮತ್ತು ಕೇರಳ ಗಡಿಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಬಸ್ಗಳಿಗೆ ನಮ್ಮ ಉಳ್ಳಾಲ ನಗರಸಭೆ ವತಿಯಿಂದ ಎಲ್ಲ ಬಸ್ಗಳಿಗೆ ಸ್ಯಾನಿಟೇಷನ್ ಮಾಡುವಂಥ ಕೆಲಸವನ್ನು ನಾವು ಉಳ್ಳಾಲ ನಗರಸಭೆ ವಹಿಸಿಕೊಂಡಿದ್ದು ಎಲ್ಲ ಬಸ್ಗಳಿಗೆ ಸ್ಯಾನಿಟೈಸೇಷನ್ ಮಾಡಿದ್ದೇವೆ. ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ತಲಪಾಡಿ ಮರಿಯಾಶ್ರಮ ಶಾಲೆಗೆ ಭೇಟಿ ಕೊಡ್ದು ವಿದ್ಯಾರ್ಥಿಗಳಿಗೆ ಮಲ್ತಿನ ವ್ಯವಸ್ಥೆದ ಬಗೆಟ್ ಪರಿಶೀಲನೆ ನಡಪಾಯಿನ ಜಿಲ್ಲಾ ಪಂಚಾಯತ್ ಸದಸ್ಯರು, ಶಿಕ್ಷಣ ಬೊಕ್ಕ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ವಿದ್ಯಾರ್ಥಿಗಳು ಪೋಷಕರು ಒವ್ವೇ ಆತಂಕ ಇಚ್ಛಾಂದೆ ಪರೀಕ್ಷೆ ಎದುರಿಸಾಯರೆ ಬರಲಿ ಜಿಲ್ಲಾಡಳಿತ ಮಾತಾ ರೀತಿಯ ವ್ಯವಸ್ಥೆಯನ್ನು ಮಲ್ತದನ್ನು ಪಂಡ ತೆರಿಪಾದ SLC ವಿದ್ಯಾರ್ಥಿಗಳಿಗೂ ಶುಭ ಹಾರೈಕೆದ ಪಾತ್ರ ಪಂಡಿರು. ಬಹುಶಃ ವಿದ್ಯಾರ್ಥಿಗಳ ಜೀವನದ ಅಡಿಪಾಯ, ಅದೇ ರೀತಿ ವಿದ್ಯಾರ್ಥಿಗಳ ಜೀವನದ ಭವ್ಯ ಭವಿಷ್ಯದ ನಿರ್ಮಾಣದ ಹಂತ ಈ SSLC ಎಕ್ಸಾಮ್. ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕೊರೋನಾ ಮಹಾಮಾರಿಯ ಸಂಕಷ್ಟದಿಂದ ಇಡೀ ವಿಶ್ವವೇ ತಲ್ಲಣಗೊಂಡಂಥ ಸಂದರ್ಭದಲ್ಲಿ ಇವತ್ತು ವಿದ್ಯಾರ್ಥಿಗಳ ಜೀವನ ಕೂಡ ಒಂದು ರೀತಿಯ ಅಸ್ತವ್ಯಸ್ತವನ್ನಾಗಿದೆ. ಇವತ್ತು ನಾವು ಗಮನಿಸ್ತಾ ಇದ್ದೇವೆ, ನಮ್ಮ ಕೇರಳದ ಗಡಿಯಲ್ಲಿ ತಲಪಾಡಿಯಲ್ಲಿದ್ದೇವೆ. ಬಹುಶಃ ಮಕ್ಕಳು ಬೆಳ್ಳಂಬೆಳಗ್ಗೆ ಎದ್ದು ಇವತ್ತು ತಮ್ಮ ಪರೀಕ್ಷೆಯ ಸಿದ್ಧತೆಗಳನ್ನು ನಡೆಸಿಕೊಂಡು ಇವತ್ತು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇರ್ಬೋದು, ಮಾನ್ಯ ಸಂಸದರು ಇರ್ಬೋದು, ಮಾನ್ಯ ಸಚಿವರಿರ್ಬೋದು, ಅದೇ ರೀತಿ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಮಕ್ಕಳನ್ನು ಬಹಳ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ಯಾವ ಶಾಲೆಯ ಸೆಂಟರ್ಗಳಿಗೆ ಹೋಗಿ ಎಕ್ಸಾಮ್ ಕೊಡಬೇಕು ಅದನ್ನು ಬಹಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ನಿರ್ವಹಣೆ ಮಾಡ್ತಾ ಇರುವಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾವೆಲ್ಲ ಜನತೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇಂಥ ಮಟ್ಟದಲ್ಲಿ ಮಕ್ಕಳು ನಿಮಗೆಲ್ಲರಿಗೂ ಕೂಡ ಒಂದು ಪ್ರೀತಿಯ ಶುಭಾಶಯಗಳು. ಜೊತೆಗೆ ದಯವಿಟ್ಟು ಇನ್ನು ಎಕ್ಸಾಮ್ ಇನ್ನು ಒಂದಷ್ಟು ದಿನಗಳು ನಡೀತದೆ, ಭಾಳಷ್ಟು ಗೊಂದಲಗಳು ಬರ್ಬೋದು. ಇವತ್ತು ನಾನು ಮಕ್ಕಳನ್ನು ಕೆಲವರನ್ನು ಗಮನಿಸಿದೆ, ಮಕ್ಕಳ ಮುಖದಲ್ಲಿ ಪರೀಕ್ಷೆ ಸಿದ್ಧತೆಯ ಜೊತೆಗೆ ಏನೋ ಒಂದು ಭಯ ಇದೆ. ಇನ್ನು ಕೆಲವು ಹೇಳಿದರು, ಹೇಗೆ ಮಂಗಳೂರಲ್ಲಿ ನಮ್ಮಲ್ಲಿ ಕೊರೋನಾ ಬಹಳ ಸ್ಪೀಡಾಗಿ ಹೋಗ್ತಾ ಇದೆ, ನಮಗೆ ಏನಾದರೂ ಮಕ್ಕಳಿಗೆ ತೊಂದರೆ ಆಗ್ಬೋದು ಅಂತೇಳಿ. ದಯವಿಟ್ಟು ತಮ್ಮ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಮಾಸ್ಕ್ ಧರಿಸಿ, ನಿಮ್ಮ ಏನು ಪ್ರಿಪ್ರೇಷನ್ ಮಾಡಿದ್ರೆ ಅದು ಮಾತ್ರ ಇರಲಿ, ಸುಳ್ಳು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಏನೇ ಇದ್ರೂ ಕೂಡ ನಿಮ್ಮ ಗೋಲ್ ರೀಚ್ ಆಗುವಾಗ, ಈಗಾಗಲೇ ನಾವು ಮಾತಾಡ್ತಾ ಇದ್ದೇವೆ, ಇವತ್ತು ಪರೀಕ್ಷೆ ಸಂದರ್ಭ ಹೇಗೆ ಬಂದಂತ ಹೇಳಿದರೆ, ಒಂದು ಕಾಲದಲ್ಲಿ ಹೇಗೆ ಗಡಿ ಪ್ರದೇಶದಲ್ಲಿ ಯೋಧರನ್ನು ನಾವು ಕಳಿಸ್ಬೇಕು, ಆ ರೀತಿಯ ಅಂದರೆ ಪ್ರಕೃತಿಗೆ ನಾವು ಮಾಡಿದ ಏನು ದೋಷಕ್ಕೆ ಅಥವಾ ಮನುಷ್ಯನೇ ಮಾಡಿದಂಥ ಅನ್ಯಾಯಕ್ಕೆ ಇವತ್ತು ನಾವು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ ಯಾರೂ ಕೂಡ ಭಯ ಪಡೋದು ಬೇಡ. ತಾವು ಮಾಡಿದಂಥ ಏನು ಪ್ರಿಪ್ರೇಷನ್ ಇದೆ ಅದನ್ನು ಸರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಪೋಷಕರಲ್ಲಿ ಕೂಡ ವಿನಂತಿ, ಪೋಷಕರು ವಿನಾಕಾರಣ ಮಕ್ಕಳಲ್ಲಿ ಯಾವುದೇ ಒಂದು ಗೊಂದಲ ಭಯ ಇರದೆ, ನಾನು
ನಾನು ನೋಡ್ತಾ ಇದ್ದೇನೆ. ಪಾಪ ಬೆಳ್ಳಂಬೆಳಗ್ಗೆ ಪೋಷಕರೆಲ್ಲ ಬಂದು ಈಗಾಗಲೇ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಹೊರಗಡೆ ಕಾಯ್ಕೊಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ತಮ್ಮ ಮಕ್ಕಳಿಗೋಸ್ಕರ ನೀವು ಕೊಡುವಂಥ ಇಷ್ಟು ದಿನಗಳು ಬಹುಶಃ ಮುಂದೆ ಅವರ ಜೀವನದಲ್ಲಿ ಅವರು ಉತ್ತಮ ಭವಿಷ್ಯವಾಗಿ ಒಂದು ಭಾರತೀಯ ಒಂದು ಒಳ್ಳೆಯ ಪ್ರಜೆಯಾಗಿ ಮತ್ತು ನಿಮಗೆ ನಾಯಕರಾಗಿ ಒಳ್ಳೆಯ ಒಂದು ಸ್ಥಾನಮಾನಗಳನ್ನು ಕೊಡುವಲ್ಲಿ ಕೂಡ ನಿಮ್ಮ ಮಕ್ಕಳು ಖಂಡಿತ ನಿಮ್ಮ ಜೊತೆ ಇರ್ತಾರೆ. ಯಾರು ಕೂಡ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡದೆ ಅವರಿಗೆ ಎನ್ಕರೇಜ್ ಮಾಡಿ, ದಯವಿಟ್ಟು ಡಿಸ್ಕರೇಜ್ ಮಾಡಬೇಡಿ. ಒಂದಿಷ್ಟು ಊಹಾಪೋಹಗಳಿದ್ರು ಕೂಡ ಈ ಮಕ್ಕಳ ಗಮನಕ್ಕೆ, ಸ್ಪೆಷಲ್ ಆಗಿ SSLCಯಲ್ಲಿರುವಂತಹ ಮಕ್ಕಳು ಮತ್ತು ಅವರ ಪೋಷಕರ ಗಮನಕ್ಕೆ ತರದೆ ಎಷ್ಟು ಸಾಧ್ಯವೋ ಅಷ್ಟು ಎನ್ಕರೇಜ್ ಮಾಡಿದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕರ್ನಾಟಕದಲ್ಲೇ SSLC ಎಕ್ಸಾಮಿನ ಒಂದು ಫಲಿತಾಂಶದಲ್ಲಿ ಮೇಲುಗೈಯನ್ನು ಸಾಧಿಸ್ಬೋದು. ಜೊತೆಗೆ ನಮ್ಮ ರಾಜ್ಯಕ್ಕೆ ಕೂಡ ಪ್ರಥಮವಾಗಿ ಬರ್ಬೋದೆಂಬ ನಿರೀಕ್ಷೆ ಮಕ್ಕಳ ಮುಖದಲ್ಲಿ ಕಾಣ್ತಾ ಇದೆ. ಸೊ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟ್, ಗುಡ್ ಲಕ್, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಓಕೆ, ಮನೆಯಲ್ಲಿ ಜಾತ್ರೆ ಬಂದ್ರೆ ಹೇಗಿರುತ್ತೆ? ಸ್ಮೈಲೇ ಇಲ್ಲ ಮುಖದಲ್ಲಿ, ಆತಂಕ ಇಲ್ಲ ಮಾಸ್ಕ್. ಓಕೆ, ಸೊ ಐ ಕಾಂಟ್ ನೋ. ಓಕೆ, ಆಲ್ ದ ಬೆಸ್ಟ್. ಓಕೆ, ಟೇಕ್ ಕೇರ್. ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹೋಗುವಾಗ ಬರುವಾಗೆಲ್ಲ ಡೋಂಟ್ ರಿಮೂವ್. ಏನಾದರೂ ಬೇಕಿದ್ರೆ ಸೆಂಟರ್ಗೆ ಹೋದ ಕೂಡಲೇ ಕೇಳಿ. ಬಾಯ್. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವ್ಯವಸ್ಥೆಗೆ ಅಭಿನಂದನೆ ಸಂದಾಯನ ಕೇರಳ ರಾಜ್ಯ ಬಿಜೆಪಿ OBC ಸಮಿತಿ ಕೋಶಾಧಿಕಾರಿ ಶ್ರೀ ನವೀನ್ ರಾಜ್ KJ ಮಂಜೇಶ್ವರ ಜೋಕ್ಲೆಗೆ ಪರೀಕ್ಷೆ ಬರೆಯರ ಎಡ್ಡ ರೀತಿಯ ವ್ಯವಸ್ಥೆಯನ್ನು ಮಲ್ತದೇರ್ ಪಂಡದ ಕಾಸರಗೋಡು ಅಂಚಿನ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತಗೆ ಅಭಿನಂದನೆ ಸಂದಾದರು. ಇವತ್ತು ಇಲ್ಲಿ SSLC ಪರೀಕ್ಷೆ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ಭಾಗವಾಗಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅವಿತರ ಸಂಬಂಧ ಇಲ್ಲಿ ಕಾಣ್ತಾ ಇದೆ. ಯಾಕಂದರೆ ಕಾಸರಗೋಡು ಜಿಲ್ಲೆಯ ಇಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಭಾಳಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಯಾವುದೇ ಟೆನ್ಷನ್ ಇಲ್ಲದೆ, ಉದ್ವೇಗವಿಲ್ಲದೆ ಅವರು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿ ಪರೀಕ್ಷೆಯನ್ನು ಎದುರಿಸುವಂತಹ ಈ ಸಂದರ್ಭದಲ್ಲಿ ಭಾಳಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲಾಡಳಿತ ಮಾಡಿದೆ. ತುಂಬ ಹೃದಯದಿಂದ ಅವರನ್ನು ಅಭಿನಂದಿಸಲೇಬೇಕಾದಂತಹ ಸಂಗತಿ. ಕಳೆದ PUC ಪರೀಕ್ಷೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಆಗಮಿಸುವಾಗ ಅವರಿಗೆ ಬೇಕಾದಂತಹ ವಾಹನದ ವ್ಯವಸ್ಥೆಯನ್ನು, ಅದೇ ರೀತಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅವರನ್ನು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಕೂಡ ಬಹಳಷ್ಟು ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದಂತಹ ಜಿಲ್ಲಾಡಳಿತಕ್ಕೆ ಅಭಿನಂದನೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ, OBC ಮೋರ್ಚಾದ ವತಿಯಿಂದ ನಾವು ಕಾಸರಗೋಡು ಜಿಲ್ಲಾ ಸಮಿತಿ, ಅದೇ ರೀತಿ ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಸಮರ್ಪಿಸ್ತಾ ಇದ್ದೇವೆ. ಈ ರೀತಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅವಿತರವಾದಂತಹ ಸಂಬಂಧ ಇನ್ನೂ ಮುಂದುವರಿಬೇಕಿದೆ. ಈ ಗಡಿ ವಿಷಯದಲ್ಲಿ ಇನ್ನಷ್ಟು ಒಳ್ಳೆಯ ತೀರ್ಮಾನಗಳನ್ನು ಎರಡೂ ಸರ್ಕಾರಗಳು ಕೂಡ, ಅದೇ ರೀತಿ ಕಾಸರಗೋಡು ಮಂಗಳೂರು ಜಿಲ್ಲಾಡಳಿತ ತೆಗೆದುಕೊಳ್ಬೇಕಾಗಿದೆ ಎಂಬುದಾಗಿ ನಮ್ಮೆಲ್ಲರ ಮನವಿ. ಯಾಕಂದರೆ ಈ ಕಾಸರಗೋಡು ಜಿಲ್ಲೆಯವರ ಒಂದು ಅವಿತರವಾದಂತಹ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆಗಿದೆ. ಆ ಒಂದು ಇನ್ನಾದರೂ ಕೂಡ ಈ ವ್ಯವಸ್ಥೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ನಮ್ಮಲ್ಲಿರುವಂತಹ ಸಂಬಂಧವನ್ನು, ನಮಗೆಲ್ಲರಿಗೂ ಗೊತ್ತುಂಟು ಕೊರೋನಾಂತಹ ಮಹಾಮಾರಿಯಿಂದಾಗಿ ಈ ಒಂದು ತೊಂದರೆ ಈಡಾಗಿದೆ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಉದ್ಯೋಗಾರ್ಥಿಗಳಿಗೆ ಕೂಡ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುವಂತಹ ಸಹಚರ್ಯವನ್ನು ಉಂಟು ಮಾಡಲಿ ಅಂತೇಳಿ ಮಾತ್ರ ಎರಡೂ ಜಿಲ್ಲಾಡಳಿತಗಳನ್ನು ನಾವು ಕೇಳಿಕೊಳ್ಳುತ್ತಾ ಇದೆ. ಆದಷ್ಟು ಹೆಚ್ಚಿನ ಅಭಿನಂದನೆಯನ್ನು ಅರ್ಹಿಸುವಂತಹ ದಕ್ಷಿಣ ಕನ್ನಡ ಜಿಲ್ಲೆ. ಯಾಕಂದರೆ ಕಾಸರಗೋಡಿನ ವಿದ್ಯಾರ್ಥಿಗಳಿಗಾಗಿ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಉದ್ವೇಗವಿಲ್ಲದೆ ಬಹಳಷ್ಟು ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ಬರೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಜವಾಗಿಯೂ ಆತ್ಮಾರ್ಥವಾಗಿ ಅಭಿನಂದಿಸ್ತಾ ಇದ್ದೇನೆ. DDPI ಶ್ರೀ ಮಲ್ಲೇಸ್ವಾಮಿ ಜಾಗೆಗೂ ಭೇಟಿ ಕೊರೆದು ಜೋಕ್ಲಿನ ಪರೀಕ್ಷಾ ಕೇಂದ್ರಗಳೇ ತಂದು ಪೋಪಿನ ವ್ಯವಸ್ಥೆ, ಸ್ಯಾನಿಟೈಸಿಂಗ್ ಅಂತರದ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡ್ತಾರೆ. ಜೋಕ್ಲು ಒವ್ವೇ ರೀತಿಯ ಆತಂಕ ಇಚ್ಛಾಂದೆ ಪರೀಕ್ಷೆ ಬರಪಿಲಕ ಮಾತಾ ರೀತಿಯ ತಯಾರಿಲು ಆತನು. ಕೇರಳದ ಗಡಿಭಾಗದ ಬರ್ಪಿನ ಜೋಕ್ಲಿನ ಅಚ್ಚುಕಟ್ಟದ ವ್ಯವಸ್ಥೆಡು ಪರೀಕ್ಷಾ ಕೇಂದ್ರಲೆಗೂ ಮುಟ್ಟಾವಲೆಕ ಶಿಕ್ಷಣ ಸಂಸ್ಥೆಲದ ವಾಹನಲೆನು ವ್ಯವಸ್ಥೆ ಮಾಡ್ತದ. ಪೋಷಕರೆಲ್ಲ ಜೋಕ್ಲೆನು ಉಮೇದು ಕೊರ್ದು ಪರೀಕ್ಷೆಗೆ ಕಡಪುಡ್ಲೆ ಪಂಡದು
ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊರಿಯರು. ಈ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 95 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಸಿದ್ಧತೆ ಮಾಡಿದ್ದೇವೆ. ನಮ್ಮ ಪಕ್ಕದ ಕೇರಳ ರಾಜ್ಯದ 367 ಮಕ್ಕಳು ಈ ದಿನ ನಮ್ಮ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪರೀಕ್ಷೆ ಬರೆಯಲಿದ್ದಾರೆ. ಅವ್ರನ್ನ ನಾವು ತುಂಬ ಸಂತೋಷದಿಂದ ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ ಮತ್ತು ಆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ರೀತಿ ಸುರಕ್ಷತೆಯಿಂದ ಅವರನ್ನು ನಾವು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಿ ಪರೀಕ್ಷೆ ಬರೆಸಿ ಮತ್ತೆ ಇದೇ ಸ್ವಸ್ಥಾನಕ್ಕೆ ತಂದು ಬಿಡುವಂಥ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ಮತ್ತು ಅದರ ಮುನ್ನಡೆಸ್ತಕ್ಕಂಥ ಶಿಕ್ಷಣ ಸ್ಥಾಯಿ ಸಮಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಎಲ್ಲ ವಹಿಸಿಕೊಂಡಿದೆ. ನಾವು ಸುಗಮವಾಗಿ ನಡೆಸ್ಕೊಡ್ತೇವೆ. ಎಲ್ಲ ಮಕ್ಕಳಿಗೂ ನಾನು ಪರೀಕ್ಷೆಗೆ ಶುಭವನ್ನು ಹಾರೈಸ್ತೇನೆ. ಎಲ್ಲ ಪೋಷಕರು ದಯವಿಟ್ಟು ಸಹಕರಿಸಿ ಮಕ್ಕಳ ಪರೀಕ್ಷೆ ಬರಲಿಕ್ಕೆ ಶುಭ ಹಾರೈಸಬೇಕಂತ ನಾನು ಕೇಳ್ಕೊಳ್ತಾ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಜೋಕ್ಲೆನು ಕಡಪುಡ್ನ ಅಪ್ಪೆ ಅಮ್ಮೇರು ಪೋಷಕರಿಗೆ ಇಂದೊಂಜಿ ಹೊಸ ಅನುಭವ. ವ್ಯವಸ್ಥೆ ಇತ್ತಿನ ಶಾಲಾ ಶಿಕ್ಷಕರಿಗಳ ಹೊಸ ಅನುಭವನೆ. ಜೋಕ್ಲೆನು ಕೊರೋನಾ ನಡುಟು ಎಂಚನ ದಾನೆನ ಪನ್ಪಿನ ಪೋಡಿಗೆ ಆತಂಕ ಜೋಕ್ಲೆನ ಅಪ್ಪೆ ಅಮ್ಮೇಡ ತೋಜೊಂದಿತ್ತಂಡು. ತಂಕ್ಲೆ ಜೋಕ್ಲೆನ್ ಕಂತದ್ದು ಜಿಲ್ಲಾಡಳಿತದ ವ್ಯವಸ್ಥೆಗೆ ಒಪ್ಪಿಯಾದು ಪಿದೈ ಕಾತೊಂದಿತ್ತಿನ ಅಪ್ಪ ಅಮ್ಮನಕ್ಳಿಗೆ ಜೋಕ್ಲೆರ್ದು ಹೆಚ್ಚಿಗೆ ಆತಂಕ ಅಕ್ಲಿನ ಪಾತೆರ ಇಂಚ ಉಂಡು. ನಾವೀಗ ಮಕ್ಕಳನ್ನು SSLC ಎಕ್ಸಾಮಿಗೋಸ್ಕರ ಕಳಿಸ್ತಾ ಇದ್ದೇವೆ. ಭಾಳ ಆತಂಕದಲ್ಲಿ ಕಳಿಸ್ತಾ ಇದ್ದೇವೆ. ಮಕ್ಕಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಭಾರಿ ಕಷ್ಟವಾದ ವಿಷಯ. ಆದ್ದರಿಂದ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೇಳಿ, ನಮ್ಮ ಮಕ್ಕಳ ಸುರಕ್ಷತೆಯನ್ನು ಕಾಯ್ದುಕೊಳ್ಬೇಕೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ನಮಗೆ ತಲಿಸಿದಂಥ ಮುಂಜಾಗ್ರತಾ ಕ್ರಮವನ್ನು ಮಾಸ್ಕ್ ಇತ್ತೀತರ ಸಾಮಾಜಿಕ ಅಂತರದ ಬಗ್ಗೆ ನಾವು ಅವರ ಗಮನ ಹರಿಸಿದ್ದೇವೆ. ಜಾಗರೂಕತೆಯಿಂದ ಎಕ್ಸಾಮ್ ಬರೀಬೇಕೇಳಿ ಹೇಳಿಕೊಟ್ಟಿದ್ದೇವೆ. ಮಕ್ಕಳಿಗೆ ಬೆಳಿಗಿನ ಫುಡ್ ಏನಾದರೂ ಕೊಟ್ಟಿದ್ದೀರಾ? ಮಕ್ಕಳನ್ನು ನಾವು ಫುಡ್ ಕೊಟ್ಟು ಶಾಲೆ ಕಳಿಸ್ತಾ ಇದ್ದೇವೆ. ಮತ್ತು ಅವರಿಗೆ ಜಿಲ್ಲಾಡಳಿತದಲ್ಲಿ ಹೇಳಿದ ಹಾಗೆ ನೀರು ಮತ್ತು ಆಹಾರವನ್ನು ಕೊಟ್ಟು ಕಳಿಸಿದ್ದೇವೆ. ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಎಲ್ಲ ಇದು ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಮಕ್ಕಳನ್ನು ಬಸ್ಸಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಟೆಸ್ಟ್ ಮಾಡಿ ಎಲ್ಲ ರೀತಿಯಲ್ಲಿ ಮಕ್ಕಳನ್ನು ಕಲಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಮಾಸ್ಕ್ ಮತ್ತು ನೀರು ಮತ್ತು ಇದು ಟಿಫಿನ್ ಕೊಟ್ಟಿದ್ದೇವೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಮಕ್ಕಳಿಗೆ ಮಾಡಿಕೊಟ್ಟಿದ್ದೇವೆ. ಎಲ್ಲ ರೀತಿಯಲ್ಲೂ ಹೇಳಿಕೊಟ್ಟಿದ್ದೇವೆ ಮಕ್ಕಳಿಗೆ. ಹೀಗೆ ಇರಿ ಟಾಯ್ಲೆಟ್ಗೆಲ್ಲ ಹೋಗುವಾಗ ಇದು ನಿಯಮ ಪಾಲಿಸಿಕೊಂಡೇ ಹೋಗಿ ಎಲ್ಲ ಹೇಳಿಕೊಟ್ಟಿದ್ದೇವೆ. ನನ್ನ ಮಗಳು ಪಟ್ಟಣ ಶಾಲೆಗೆ ಹೋಗುದು, ಗೌರ್ಮೆಂಟ್ ಸ್ಕೂಲು ಬರುವುದಿಲ್ಲ ಕನ್ವತಿಂದ. ಕೇರಳ ನಮ್ಮದು, ಸ್ಟೇಟ್ ಕೇರಳನೇ ನಮ್ಮದು ಮನೆಯದು. ಒಟ್ಟಾರೆಯಾದ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಾವನ ಜೋಕ್ಲೆಗ್ ಪರೀಕ್ಷೆದ ಆತಂಕ. ಶಾಲಾ ಶಿಕ್ಷಕ ಬಳಗದಕ್ಲೆಗ್ ಕೇರಳ ಗಡಿಭಾಗದ ಜೋಕ್ಲೆನು ಪರೀಕ್ಷಾ ಕೇಂದ್ರಗ್ ಸುರಕ್ಷಿತವಾದ ಕಡಪುಡ್ನ ಮಂಡೆ ವೆಚ್ಚ. ಶಿಕ್ಷಣ ಇಲಾಖೆಗೆ ಶಿಕ್ಷಕ ಬಂಧುಲೆಗ್ಲ ಇಂದು ಹೊಸ ಅನುಭವ. ಜೋಕ್ಲೆನು ಪರೀಕ್ಷಾ ಕೇಂದ್ರಗ್ ಲೆತ್ತೊಂದು ಪೋಡು ಪೆರಪ ಮಧ್ಯಾಹ್ನ ಅಂಚೆನೆ ಲೆತ್ತೊಂದು ಬತ್ತದು ಬುಡೋಡು. ತಲಪಾಡಿರ್ದ ಒಟ್ಟು 7 ಪರೀಕ್ಷಾ ಕೇಂದ್ರಲೆಗ್ ಜೋಕ್ಲೆನು ಲೆತ್ತೊಂದು ಪೋಯರೆ 7 ಬಸ್, 3 ಹೆಚ್ಚುವರಿ ಬಸ್, 4 ಹೆಚ್ಚುವರಿ ಬಸ್ ಇತ್ತೆ 11 ಬಸ್ಸಲದ ವ್ಯವಸ್ಥೆ ಇತ್ತುಂಡು.
ಹುಡುಗಿ ಮೇಲೆ ಹೋಗಿ ಹೋಗು ತಂಗ್ಲನ ಲೀಸ್ಟಡಿ ಇಜ್ಜಾಂದಿನ ತಂಡ ಬೇತೆಊರು ಕುಂದಾಪುರ ಕಲ್ತೊಂದಿತ್ತಿನ ಹುಡುಗೆ ಲಾಕ್ಡೌನ್ ಕಾರಣಡ್ ಪರೀಕ್ಷಾ ಕೇಂದ್ರನು ಕುಡ್ಲಗ್ ಬದಲಿ ಮಲ್ತಿನ ಹುಡುಗಲ್ನ ಲೇತೊಂದು ಪೋಪಿನ ವ್ಯವಸ್ಥೆನು ಶಿಕ್ಷಣ ಇಲಾಖೆದಕ್ಲು ಮಲ್ತು ಕೊರಿಯರು. ಜಿಲ್ಲಾ ಶಿಕ್ಷಣ ಇಲಾಖೆದ ನೋಡೆಲ್ ಅಧಿಕಾರಿ ದೈಹಿಕ ಪರಿವೀಕ್ಷಕರು ಶ್ರೀ ವಿಷ್ಣು ಹೆಬ್ಬಾರ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀ ರಘುನಾಥ್ ಬೊಕ್ಕ ಸಂಬಂಧಪಟ್ಟಿನ ಶಾಲಾ ಶಿಕ್ಷಕ ಬಂಧುಲು ವ್ಯವಸ್ಥೆದ ಮುತಾಲಿಕೆಳಿತ್ತರು.